ದಕ್ಷಿಣ ಕನ್ನಡ ಜಿಲ್ಲೆಡು ಪೆರಪ್ಪ ಕೊರೋನಾ ಶತಕನ್ನು ದಾಟದ ದುಂಬರಿದರು. ಅಂಗಾರೆ ಬಯ್ಯದ ಜಿಲ್ಲಾ ವರದಿ ಪ್ರಕಾರ 149 ಜನಕ್ಕೆ ಕೊರೋನಾ ಪಾಸಿಟಿವ್ ವರದಿ ಪಡೆದರು. ಅಂಚನೆ ರಾಜ್ಯಡು 3459 ಜನಕ್ಕೆ ಕೊರೋನಾ ಸೋಂಕು ತಗಲದು. ಬೆಂಗಳೂರು ವಾಕಾರಣಗಳ ಲಾಕ್ಡೌನ್ ದುಂಬರಿಯುಜಿ ಪಡೆದು ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪರು ಅಂಗಾರೆ ಬಯ್ಯಡು ರಾಜ್ಯದ ಜನತೆಯನ್ನು ಉದ್ದೇಶಿಸಾದ ಪಾತೆರದು ಸ್ಪಷ್ಟಪಡಿಸಿದ್ದಾರೆ. ಲಾಕ್ಡೌನ್ ಮಾತ್ರ ಪರಿಹಾರ ಆಯ್ತು ಒಟ್ಟಿಗೆ ಬೇರೆ ರೀತಿಯ ಜಾಗ್ರತಾ ಕ್ರಮಗಳನ್ನು ವಹಿಸೋಡು ಪಡೆದು ಮುಖ್ಯಮಂತ್ರಿಗಳು ಈ ಪೊರ್ತು ತೇರಿಪಾದರು. ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುವಾರ ಕಾಡಿಡಿದು ಪೆರಪ್ಪ ಲಾಕ್ಡೌನ್ ತೆರಮ ಹಾಕೊಂಡು ಪಡೆದು ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರರು ಹೇಳಿಕೆ ಕೊಡ್ತಾರೆ. ಕೊರೋನಾ ನಮ್ಮನ್ನು ಗೊಬ್ಬ ಒಂದುಂಡು ಹೊರ ಕಡಿಮೆ ಪಂಡದು ಉಸಿಲು ಬುಡ್ನಾಗ ನನ್ನವರ ಅಬ್ಬರ ಅಂಗಾರೆಲ ಅಂಚನೆ ಆತನು. ಅಂಗಾರೆ ಬಯ್ಯದ ಜಿಲ್ಲಾ ವರದಿ ಪ್ರಕಾರ 149 ಜನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊರೋನಾ ಸೋಂಕು ಪತ್ತೆ ಆತನು. ಇಂದೆಟ್ಟು 23 ಜನಕ್ಕೆ ಪ್ರಾಥಮಿಕ ಸಂಪರ್ಕ, 89 ಜನಕ್ಕೆ ತೀವ್ರ ಜ್ವರ, ಉಸಿರಾಟದ ತೊಂದರೆದ ಹಿನ್ನೆಲೆ ಅಂತಾರಾಜ್ಯ ಪ್ರಯಾಣದ ಹೊರಿಯಾಗಿ 15 ಜನತ ಸೋಂಕುದ ಮೂಲ ನನಾತೆ ಪತ್ತೆ ಆವಡಾತನು. ಜಿಲ್ಲೆಡು ಅಂಗಾರೆ 5 ಜನ ಮರಣ ಪಡೆತೇರು. 127 ಜನ ಚಿಕಿತ್ಸೆ ಪೂರೈಸಾದ ಬಿಡುಗಡೆ ಆತೇರು. ಜಿಲ್ಲೆದ ಒಟ್ಟು ಸೋಂಕಿತರನ ಸಂಖ್ಯೆ 3834 ಏರಿಕೆ ಆತನು. ಇಂದೆಟ್ಟು 2070 ಜನ ಸಕ್ರಿಯವಾದಿ ಚಿಕಿತ್ಸೆಡು ಉಳ್ಳೇರು. ರಾಜ್ಯಡು ಅಂಗಾರೆ ಸೋಂಕಿತರನ ಸಂಖ್ಯೆ 3459 51 ಜನ ರಾಜ್ಯಡು ಮರಣ ಪಡೆತೇರು. ಒಟ್ಟು ಕೊರೋನಾ ಸೋಂಕಿತರನ ಸಂಖ್ಯೆ 71,059 ಏರಿಕೆ ಆತನು. ಅಡೆಗು ಕೊರೋನಾದ ಏರಿಳಿತದ ಗೊಬ್ಬು ನಿಯಂತ್ರಣಕ್ಕೆ ಕೈಗೆ ತಿಕ್ಕಂದಿಲೆಕ್ಕ ತೋಜಂದುಂಡು. ಆಂಡಲ ಬಿಗು ನಿಯಂತ್ರಣದ ಕ್ರಮಗಳು ನನ್ನಲ ಜಾರಡು ಉಪ್ಪುಡು. ಅಂಚ ಪಂಡದು ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಮಾತ್ರ ಪರಿಹಾರ ಆತು. ಲಾಕ್ಡೌನ್ ದುಂಬರಿಯುಜಿ ಪಂಡದು ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪ ಅಂಗಾರೆ ಬಯ್ಯಾಡು ರಾಜ್ಯದ ಜನಗಳನ್ನು ಉದ್ದೇಶಿಸದು ಸಂದೇಶ ಕೊಡ್ತೇರು. ರಾಜ್ಯದ ಜನತೆಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು ಅಂತ ಹೇಳಿದರೆ, ಈ ಕೋವಿಡ್ ನಿಯಂತ್ರಣ ಆಗೋದಕ್ಕೆ ಲಾಕ್ಡೌನ್ ಪರಿಹಾರ ಅಲ್ಲ. ಪರಿಹಾರ ಒಂದೇ, ತಾವು ತಪ್ಪದೆ ಮಾಸ್ಕನ್ನು ಧರಿಸಬೇಕು, ಅಂತರವನ್ನು ಕಾಯ್ದುಕೊಳ್ಬೇಕು. ಇದು ಎಷ್ಟು ಮಟ್ಟಿಗೆ ಕಟ್ಟುನಿಟ್ಟಾಗಿ ನೀವು ಪಾಲನೆ ಮಾಡ್ತೀರೋ ಅಷ್ಟು ಮಟ್ಟಿಗೆ ಕೋವಿಡನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಮ್ಮ ಅನುಭವಕ್ಕೆ ಬಂದಿದೆ ನಾನು ತಿಳ್ಕೊಂಡಿದ್ದೇನೆ. ನಾನು ಈಗಾಗಲೇ ನಮ್ಮೆಲ್ಲ ಸಚಿವರು, ಶಾಸಕರು, ಡಾಕ್ಟರ್ಗಳು, ನರ್ಸ್ಗಳು, ಆಶಾ ಕಾರ್ಯಕರ್ತರು ಪ್ರಾಣದ ಹಂಗನ್ನು ತೊರೆದು ಈ ಕೋವಿಡನ್ನು ತಡೆಯೋದಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಕೆಲಸ ಮಾಡ್ತಿರೋದನ್ನು ರಾಜ್ಯದ ಜನ ಗಮನಿಸ್ತಾ ಇದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ರೀತಿ ತಮ್ಮ ಜೀವನವನ್ನೇ ಪಣವಾಗಿಟ್ಟು ನಿಮಗೋಸ್ಕರ ಕೆಲಸ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾವು ಉಳಿದು ಬದುಕಬೇಕು ಅಂತಿದ್ರೆ ಈ ಕೋವಿಡ್ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು, ಕೋವಿಡನ್ನು ದೂರ ಇರುವಂಥದ್ದು, ಮಾಸ್ಕನ್ನು ಧರಿಸುವಂಥದ್ದು, ಮತ್ತೆ ಹೇಳ್ತೇನೆ, ಇದು ಪ್ರತಿಯೊಬ್ಬರು ಪಾಲನೆ ಮಾಡಲೇಬೇಕು. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಗುರುವಾರ ಕಾಂಡಿಡ್ದು ಮಾತಾ ವ್ಯವಹಾರಗಳು ದುಂಬುದ ಲೆಕ್ಕನೆ ಶುರುವಾಪಡು ಲಾಕ್ಡೌನ್ ದುಂಬರಿಯುಜಿ ಪಂಡದು ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರರು ಹೇಳಿಕೆ ಕೊಡ್ತೇರು. ಕೊರೋನಾದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ವಾರಗಳ ಕಾಲ ಲಾಕ್ಡೌನ್ ಅನ್ನು ಘೋಷಿಸಲಾಗಿತ್ತು. ಇದೀಗ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾಳೆ ಸಂಜೆಯವರೆಗೆ ಲಾಕ್ಡೌನ್ ಇದ್ದು, ನಾಳೆ ಬುಧವಾರ ಸಂಜೆಯವರೆಗೆ ಲಾಕ್ಡೌನ್ ಇದ್ದು, ನಾಡಿದ್ದು 23ನೇ ತಾರೀಕು ಗುರುವಾರ ಬೆಳಗಿನಿಂದ ಲಾಕ್ಡೌನ್ ಅನ್ನು ತೆರವುಗೊಳಿಸಲಾಗುತ್ತೆ. 23ನೇ ತಾರೀಕು ಗುರುವಾರ ಬೆಳಗ್ಗೆಯಿಂದ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರ್ತವೆ. ವಾಣಿಜ್ಯ ವ್ಯವಹಾರಗಳು ಸರಾಗವಾಗಿರ್ತದೆ, ಎಲ್ಲ ಕಚೇರಿಗಳು ತೆರೆದಿರ್ತದೆ ಅನ್ನೋದನ್ನ ಈ ಮೂಲಕ ಘೋಷಿಸುತ್ತೇನೆ. ಅಧಿಕೃತ ಪ್ರಕಟಣೆಯನ್ನು ಜಿಲ್ಲಾಧಿಕಾರಿಯವರು ಮಾಡಲಿಕ್ಕಿದ್ದಾರೆ.